ನಮಸ್ಕಾರ. ನಮ್ಮೊಂದಿಗೆ ವೈದ್ಯರ್ಸ್ ಮಾತುಕತೆಗೆ ಸ್ವಾಗತ. ಇವತ್ತು ನಾವು ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ ಪುತ್ತೂರು ದರ್ಬೆ ಈ ಒಂದು ಆಸ್ಪತ್ರೆಯವರು ಪ್ರಾಯೋಜಿಸ್ತಿರುವಂಥ ಮಾತುಕತೆ ಇದು. ನಮ್ಮೊಂದಿಗೆ ವೈದ್ಯರ್ಸ್. ಇವತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ರಾಮಚಂದ್ರ ಕುಪಾರಿ ಅವರು, ಮುಖ್ಯ ವೈದ್ಯಾಧಿಕಾರಿಯವರು, ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ ಇದ್ದಾರೆ. ನಾನು ಈ ಒಂದು ಮಾತುಕತೆಗೆ ಡಾಕ್ಟರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೀನಿ. ಡಾಕ್ಟರ್ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಇವತ್ತು ಮಾತಾಡ್ತಾ ಇರುವಂಥ ವಿಚಾರ ಮಂಡಿಯ ಸವಕಳಿ, ಆಸ್ಟಿಯೋ ಆರ್ಥರೈಟಿಸ್ ಅಂತ ನೀವು ಕೇಳಿರ್ತೀರಿ. ಅನೇಕ ಬಾರಿ ಮಾತನಾಡಿರುವಾಗ ಅದೇನೋ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ, ಸೊ ಏನು ಮಂಡಿಯನ್ನು ಬದಲಾಯಿಸಬೇಕು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಅಂತ. ಸೊ ಈ ರೀತಿಯಾಗಿ ಕೇಳಿ ನೋಡಿ ಭಾರಿ ಸಂಕಷ್ಟವನ್ನು ಅನುಭವಿಸಿದವರೇ ನಮ್ಮ ನಡುವೆ ತುಂಬ ಇರುವಂಥದ್ದು. ಸೊ ಅದಕ್ಕಾಗಿ ನಾನು ಇವತ್ತಿನ ಈ ಒಂದು ಮಾತುಕತೆಯನ್ನು ನಾನು ವೀಕ್ಷಕರ ಹತ್ರ ಕೂಡ ಕೇಳಿಕೊಳ್ಳುವಂಥದ್ದು, ತುಂಬ ಗಮನವಿಟ್ಟು ಜತನದಿಂದ ಕೇಳಿ. ನಿಮಗಲ್ಲದಿದ್ದರೂ ನೀವು ನೂರಾರು ಜನಕ್ಕೆ ಈ ಒಂದು ಒಳ್ಳೆಯ ಮಾಹಿತಿಯನ್ನು, ಯಾಕಂತೇಳಿದ್ರೆ ಅನೇಕ ಬಾರಿ ನಾವು ಮಂಡಿಯ ಸವಕಳಿ ವಿಚಾರಕ್ಕೆ ಬಂದಾಗ ತಪ್ಪಿ ಬೀಳ್ತೇವೆ, ಎಡವಿ ಬೀಳ್ತೇವೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು ತುಂಬ ಜತನದಿಂದ ಗಮನವಿಟ್ಟು ಈ ಮಾತುಕತೆಯನ್ನು ಕೇಳಿಕೊಳ್ಬೇಕು. ನೂರಾರು ಮಂದಿಗೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಉಪಕಾರ ಆದರೂ ಆಗಲಿ ಅಂತ. ಅಲ್ವ ಡಾಕ್ಟ್ರೆ? ಎಸ್, ಯಾಕೆ ಮಂಡಿಯ ಸವಕಳಿ, ಏನಿದು ಆಸ್ಟಿಯೋ ಆರ್ಥರೈಟಿಸ್, ಈ ಎಲ್ಲ ವಿಚಾರವಾಗಿ ಮಾತಾಡ್ತೇವೆ. ಜೊತೆಗೆ ಏನು ಪರಿಹಾರ, ಆಯುರ್ವೇದದಲ್ಲಿ ಏನು ಪರಿಹಾರ, ಮತ್ತು ವೈದ್ಯರ್ಸ್ ಆಸ್ಪತ್ರೆಯ ವಿಶೇಷತೆ ಏನು ಅಂತ ಈ ಒಂದು ಚಿಕಿತ್ಸೆ ವಿಚಾರವಾಗಿ. ಎಸ್ ಡಾಕ್ಟ್ರೇ, ಈ ಒಂದು ಮಂಡಿಯ ಸವಕಳಿ ಯಾಕೆ ಬರುತ್ತೆ, ಏನದು, ಯಾಕೆ, ಏನು ಕಾರಣ? ಓಕೆ, ಈಗ ಮಂಡ್ಯ ಸವಕಳಿ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಮಂಡ್ಯ ಸವಕಳಿ ಅಥವಾ ಸವಕಳಿ ದೇಹದ ಯಾವುದೇ ಭಾಗದಲ್ಲಿದ್ದಾಗಲೂ ಸವಕಳಿ ಅಥವಾ ಡಿಜನರೇಷನ್, ಆಸ್ಟಿಯೋ ಆರ್ಥರೈಟಿಸ್, ನಾವೀಗ ಮಾತಾಡ್ತಾ ಇರೋಂಥದ್ದು ಆಸ್ಟಿಯೋ ಆರ್ಥರೈಟಿಸ್ ಆಗಿರೋದ್ರಿಂದ ಈಗ ನಾವು ಅದನ್ನು ಸ್ಪೆಸಿಫೈ ಮಾಡಿದ್ದೀವಿ ಮಂಡಿಗೆ ಅಂತೇಳಿ. ಏನು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸವಕಳಿ ಅಂತಂದರೆ ಏನು ಅಂತಂದರೆ, ಸಾಧಾರಣ ನೀವು ಯಾವುದೇ ಒಂದು ಸಂಧಿಯ ರಚನೆಯನ್ನು ನೀವು ನೋಡಿದರೆ ಅಥವಾ ಯಾವ ಜಾಯಿಂಟ್ಗಳ ರಚನೆಯನ್ನು ನೋಡಿದರೆ ಅಲ್ಲಿ ಕಾರ್ಟಿಲೇಜ್ಗಳಂತ ಒಂದು ಅತಿ ಪ್ರಮುಖವಾದಂಥ ಒಂದು ಭಾಗ ಇರುತ್ತೆ. ಅಂದರೆ ಮೂಳೆಯ ಕೊನೆಯ ಭಾಗ, ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಏನು ಕರಿತೀವಲ್ಲ, ಆ ಭಾಗದಲ್ಲಿ ಬರ್ತಕ್ಕಂಥ ಒಂದು ಇದಿರುತ್ತೆ. ಅದು ಮೂಳೆಯ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗದಲ್ಲಿ ಬರ್ತಕ್ಕಂಥ ಒಂದು ಇದಿರುತ್ತೆ, ಕಾರ್ಟಿಲೇಜ್ ಅಂತ ಹೇಳುವಂಥದ್ದು. ಆ ಕಾರ್ಟಿಲೇಜ್ ಹೇಳೋಂಥದ್ದು ನಿಧಾನಗತಿನಲ್ಲಿ ನಾಶವಾಗ್ತಾ ಬರೋಂಥದ್ದು. ಜೊತೆಗೆ ಹೌದು ಸವಕಳಿ ಕಾರ್ಟಿಲೇಜ್ ಹೋಗೋಂಥದ್ದು ಒಂದು. ಜೊತೆಗೆ ಕಾರ್ಟಿಲೇಜ್ ಹೋದ ನಂತರದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಮೂಳೆಗೂ ಸಹ ತೊಂದರೆಗಳು ಬರ್ತಾ ಹೋಗ್ತವೆ, ಮೂಳೆಗಳದ್ದು ಸವಕಳಿ ಶುರುವಾಗುತ್ತೆ. ಜೊತೆಗೆ ನೀವು ಯಾವುದೇ ಒಂದು ಸಂಧಿ ಅಂತೇಳಿ ಆಗಬೇಕಾಗಿದ್ದರೆ ಬರೀ ಮೂಳೆ ಇದ್ರೆ ಮಾತ್ರ ಸಾಕಾಗೋಲ್ಲ. ಜಾಯಿಂಟ್ ಅಂತ ಹೇಳಬೇಕಾಗಿದ್ರೆ ಅಲ್ಲಿ ಮಸಲ್ಸ್ಗಳು ಬೇಕಾಗ್ತವೆ, ಟೆಂಡಾನ್ಸ್ ಬೇಕಾಗ್ತವೆ, ಲಿಗಮೆಂಟ್ಸ್ಗಳು ಬೇಕಾಗ್ತವೆ. ಈ ಸವಕಳಿ ಅಂತ ಹೇಳಬೇಕಾಗಿದ್ರೆ ಏನಾಗುತ್ತೆ ಅಂತ ಕೇಳಿದರೆ ಯಾವುದೋ ಒಂದು ಸಮಸ್ಯೆ ಶುರುವಾದ ತಕ್ಷಣದಲ್ಲಿ, ಅದೇ ನಿಮಗೆ ಹೇಳಿದಾಗೆ ಸಾಧಾರಣವಾಗಿ ಕಾರ್ಟ್ಲೇಜ್ ಅಥವಾ ನಾವು ತರಣಾಸ್ಥಿಗಳು ಅಂತ ಹೇಳ್ತೀವಲ್ಲ, ತರಣಾಸ್ಥಿಗಳು ಅಂತ ಹೇಳೋಂಥ ಅದರಿಂದ ಸವಕಳಿಯಿಂದ ಶುರುವಾಗಿ ನಿಧಾನಗತಿಯಲ್ಲಿ ಏನಾಗುತ್ತೆ, ಅದು ಮಾಂಸಖಂಡಗಳ ಶೋಷಣೆ, ಮಾಂಸಖಂಡಗಳ ಒಣಗೋಗುವಂಥದ್ದು, ಲಿಗಮೆಂಟ್ಸ್ಗಳೆಲ್ಲ ದುರ್ಬಲವಾಗಂಥದ್ದು, ಟೆಂಡಾನ್ಸ್ಗಳು ದುರ್ಬಲವಾಗಂಥದ್ದು, ಹಾಗೂ ಓವರ್ ಆಲ್ ಏನು ಸಂಧಿ ಇದೆ ಆ ಸಂಧಿ ಅಥವಾ ಪ್ರತ್ಯೇಕ ನಾವೀಗ ಮಾತಾಡಬೇಕಾಗಿದ್ರೆ ಮೊಣಕಾಲು, ಅದು ನಿಧಾನವಾಗಿ ದುರ್ಬಲವಾಗಿ ಹೋಗ್ತಕ್ಕಂಥ ಒಂದು ಅವಸ್ಥೆ ಏನಿದೆ ಅದನ್ನು ನಾವು ಸವಕಳಿ, ಮಂಡ್ಯ ಸವಕಳಿ, ಹೌದು ಮಂಡ್ಯ ಸವಕಳಿ ಅಂತೇಳಿ ಕರೆಯುವಂಥದ್ದು. ಏನಾದರೂ ಸ್ಪೆಸಿಫಿಕ್ ಕಾರಣ ಉಂಟಾ ಇದು? ಇದೇ ಕಾರಣಕ್ಕೆ ಹೌದು, ತುಂಬ ಕಾರಣಗಳಿದೆ. ಅದರಲ್ಲಿ ನಾನು ನಿಮಗೆ ಕೆಲವೊಂದಷ್ಟು ಕಾರಣಗಳನ್ನು ಹೇಳ್ತೀನಿ. ಈಗ ಇವತ್ತಿನ ದಿನಗಟ್ಟಲ್ಲಿ ಅದು ಎಷ್ಟು ಮಟ್ಟಿಗೆ ಅಂತ ಹೇಳೋಂಥ ಸ್ವಲ್ಪ ಡೌಟ್ ಬರುತ್ತೆ, ಆದರೂ ನಾನು ಹೇಳ್ತೀನಿ. ಒಂದು ವಯೋಸಹಜವಾಗಿ ಬರ್ತಕ್ಕಂಥದ್ದು ಅಂತ ಅಂದರೆ, ಸಾಧಾರಣವಾಗಿ ಮುಂಚಿನ ದಿನಗಳಲ್ಲಿ ನಾವೇನು ನೋಡ್ತಿದ್ವಿ ಅಂತಂದರೆ ಸುಮಾರು 45 ವರ್ಷ ದಾಟಿದವರದಲ್ಲಿ ಬರ್ತಕ್ಕಂಥದ್ದು ಸಾಧಾರಣವಾಗಿತ್ತು. ಒಂದು. ಎರಡನೇದಾಗಿ ಕೆಲವೊಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂದರೆ ಅವೈಜ್ಞಾನಿಕವಾದ ಬಗೆಯಲ್ಲಿ, ಈ ಉದಾಹರಣೆಗೆ ಕೆಲವರು ಕುಕ್ಕರ್ ಕಾಲಿನಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದು, ಅಥವಾ ಅವೈಜ್ಞಾನಿಕವಾದ ರೀತಿಯಲ್ಲಿ ಬಗ್ಗಿಬಿಟ್ಟು ಅಥವಾ ಇದು ಮಾಡಿಕೊಂಡು ಮಂಡಿಯ ಮೇಲೆ ಒತ್ತಡವನ್ನು ಹಾಕೊಂಡ್ಬಿಟ್ಟು ಮಾಡೋಂಥದ್ದು, ಆ ಥರದಲ್ಲಿ ಭಂಗಿಯ ತೊಂದರೆಯಿಂದ ಬರ್ತಕ್ಕಂಥದ್ದು, ರಾಂಗ್ ಪೋಸ್ಚರ್ಸ್, ಅಬ್ಸಲ್ಯೂಟ್ಲಿ ಅದು. ಹಾಗೂ ಇನ್ನೂ ಅಂತಂದರೆ ಕೆಲವೊಮ್ಮೆ ಸ್ತ್ರೀಗಳಲ್ಲಾದರೆ ಮೆನೋಪಾಸ್ ಏನಾಗುತ್ತೆ ನೋಡಿ, ಮೆನೋಪಾಸಿನ ನಂತರದಲ್ಲಿ ಹಾರ್ಮೋನಿನ ಸಮಸ್ಯೆಗಳಿಂದ ಬರ್ತಕ್ಕಂಥದ್ದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಇಂಜುರೀಸ್ ಅಂದರೆ ಯಾವುದೋ ನಮ್ಮ ಒಳ್ಳೆ ವಯಸ್ಸಿನಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡು ನಂತರದಲ್ಲಿ ದೀರ್ಘಾವಧಿನಲ್ಲಿ ಏನಾಗುತ್ತೆ ಅಂತ ಕೇಳಿ ಅದು ಸಹ ಸವಕಳಿಯ ಒಂದು ಕಾರಣವಾಗಿ ಬರ್ತಕ್ಕಂಥದ್ದು. ಹಾಗೂ ಕೆಲವು ಸಂದರ್ಭಗಳಲ್ಲಿ ಬೇರೆ ಕಾರಣಗಳು ಸಹ ಇರುತ್ತವೆ. ಉದಾಹರಣೆ ಕೊರತೆ ಅಂತಂದರೆ ಕೆಲವು ಪೋಷಕಾಂಶಗಳ ಕೊರತೆಯಿಂದ ಬರ್ತಕ್ಕಂಥದ್ದು. ಹೀಗೆ ಹಲವಾರು ಕಾರಣಗಳನ್ನ ನಾವು ಗುರುತಿಸ್ಬೋದು. ಹಾಗೆ ಈಗ ಈ ರೀತಿಯ ಒಂದು ಸಮಸ್ಯೆ ಉಂಟಾಗ್ತಾ ಉಂಟು ನನ್ನ ದೇಹದಲ್ಲಿ ಅಥವಾ ನನ್ನ ಮಂಡಿಯಲ್ಲಿ,
ನಮಗೇನಾದರೂ ಗುಣಲಕ್ಷಣಗಳು ಕಾಣಿಸಲಿಕ್ಕೆ ಕಾಣಿಸುತ್ತೆ. ಹೌದು, ಖಂಡಿತವಾಗ್ಲೂ ಕಂಡೇ ಕಾಣುತ್ತೆ. ಅದು ಕಂಡಾಗಲೇ ಗೊತ್ತಾಗಂಥದ್ದು. ಪ್ರಮುಖವಾಗಿ ಏನು ಅಂತಂದರೆ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ನೋವು. ನೋವು ಯಾವಾಗ ಬರ್ಬೋದಪ್ಪ ಅಂತ ಕೇಳಿದರೆ ಆ್ಯಕ್ಟಿವ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ, ಅಥವಾ ನಡಿಬೇಕಾಗಿದ್ರೆ ಆಗಿರ್ಬೋದು, ಅಥವಾ ಏನಾದರೂ ಸ್ವಲ್ಪ ಏರನ್ನು ಹತ್ತಿಳಿದು ಮಾಡಬೇಕಾಗಿದ್ರೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಎಲ್ಲಿ ಕ್ರಿಯಾಶೀಲರಾಗಿರ್ತೀವೋ ಕ್ರಿಯಾಶೀಲರಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಹಾಗೂ ಮಂಡಿಯ ಮೇಲ್ಗಡೆ ಒತ್ತಡ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ನೋವುಗಳು ಕಾಣಿಸ್ಕೊಳ್ತಾ ಇದೆಯೋ ಆವಾಗ ನಮಗೆ ಸಣ್ಣ ಅನುಮಾನ ಬರಬೇಕಾಗುತ್ತೆ. ಏನು ಅಂತಂದರೆ ಮಂಡಿಯಲ್ಲಿ ಸವಕಳಿ ಇರ್ಬೋದೇನೋ ಅಂತ. ಅಂದರೆ ಎಲ್ಲ ಅದೇ ಆಗಿರಬೇಕು ಅಂತ ಅಲ್ಲ, ನೋವುಗಳು ಆಗಿರಬೇಕು ಅಂತಲ್ಲ, ಇಲ್ಲ ಹಂಗೆ ಹೇಳಕ್ಕೆ ಬರಲ್ಲ. ಆ ಥರ ಆದಾಗ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಒಂದು ವೈದ್ಯರ ಸಲಹೆಯನ್ನು ತಗೊಳ್ಳೋಂಥದ್ದು ಅವಳು ಸೂಕ್ತವಾಗಿರುತ್ತೆ. ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ನೋವಿನ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಊತ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಊತ ಅಂತ ಏನು ಹೇಳ್ತೀವಲ್ಲ, ಅದು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸ್ಟಿಫ್ನೆಸ್ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಸ್ವಲ್ಪ ಜಡತ್ವ, ಅಂದರೆ ನಮಗೆ ಈಸಿಯಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗದೇ ಇರುವಂಥ. ಹೌದು. ಈ ಥರದ ಲಕ್ಷಣಗಳು ಕೆಲವೊಮ್ಮೆ ಬರುತ್ತೆ. ಹೀಗೆ ಈ ಥರದ ಲಕ್ಷಣಗಳೆಲ್ಲ ಕಾಣ್ತಾ ಇದೆ ಅಂದರೆ ಉದಾಹರಣೆ ನಡೆದಾಡುವಾಗ ಕೂಡ ಇದೆಲ್ಲ ಹೌದು. ಆವಾಗಲೇ ನಾನು ಹೇಳ್ತಾ ಇರೋದು ಕ್ರಿಯಾಶೀಲವಾಗಿರ್ತಕ್ಕಂಥ ಸಂದರ್ಭದಲ್ಲೇ. ಸುಮ್ಮನೆ ಇದ್ದಾಗ ಬರೋಂಥ ಸಾಧ್ಯತೆಗಳು ಇನಿಷಿಯಲಿ ನೀವೇನು ನಾವು ಮಾತಾಡಬೇಕಾಗಿದೆ ಈಗ ಇನಿಷಿಯಲ್ ಸ್ಟೇಜ್ ಅದು ಬರಲ್ಲ. ಎಲ್ಲಿಗೆ ನೀವು ಕ್ರಿಯಾಶೀಲರಾಗಿರ್ತೀರೋ, ನಡೀತಾ ಇರ್ತೀರೋ, ಓಡಾಡ್ತಿರ್ತೀರೋ, ಅಥವಾ ಆಟ ಆಡ್ತಿರ್ತೀರೋ, ಇದು ಮಾಡ್ತಾ ಇರ್ತೀರೋ, ಆ ಸಂದರ್ಭದಲ್ಲೆಲ್ಲ ನಿಮಗೆಲ್ಲ ನೋವು ಕಾಣಿಸ್ಕೊಳ್ಳೋಕೆ ಇಟ್ಕೊಂತು ಅಂತಂದರೆ, ಅಥವಾ ಊತ ಬರ್ತಾ ಇದೆ, ಅಥವಾ ಸ್ಟಿಫ್ನೆಸ್ ಬರ್ತಾ ಇದೆ, ಈ ಥರದ ಲಕ್ಷಣಗಳೇನಾದ್ರು ನಿಮಗೆ ಕಂಡು ಬಂತು ಅಂತಾದರೆ ನೀವು ಅರ್ಥ ಮಾಡ್ಕೋಬೇಕು. ಹಾಗೂ ಅದ್ರ ಜೊತೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ವಯಸ್ಸು ಸಹ. ಆದರೆ ನೀವು 25ನೇ ವರ್ಷದವರೊಬ್ಬರಿಗೆ ಮಂಡಿ ನೋವು ಬಂತು ಅಂತ ಹೇಳ್ಬಿಟ್ಟು ಅವರೇನು ಸವಕಳಿ ಬಂದೆ ಅಂತ ತಿಳ್ಕೊಬೇಕಾದಿಲ್ಲ. ಒಂದು 40 ವರ್ಷ 45 ವರ್ಷದ ನಂತರದಲ್ಲಿ ಈ ಥರ ಸಮಸ್ಯೆಗಳ ಕಂಡು ಬಂತು ಅಂತ ಆದರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮಧ್ಯವಯಸ್ಕ ಅಂತ ಸಮಸ್ಯೆ ಬಂದಾಗ ನೀವು ಅರ್ಥ ಮಾಡ್ಕೋಬೇಕು. ಈಗ ಈ ಮಂಡಿ ಸವಕಳಿಯಲ್ಲಿ ಏನಾದರೂ ಹಂತಗಳನ್ನು ನೀವು ಇದು ಮಾಡ್ತೀರಾ, ಕ್ಲಾಸಿಫಿಕೇಶನ್? ಈಗ ಮಂಡಿಯ ಸವಕಳಿಯಲ್ಲಿ ಹಂತಗಳು ಬಹಳಷ್ಟಿದೆ ಸರ್. ಈಗ ಬೇರೆ ಇದ್ರ ಪ್ರಕಾರ ಬೇರೆ ಇದೆಲ್ಲ ಇದೆ. ಅಂದರೆ ಒಂದು ಕ್ಲಾಸಿಫಿಕೇಷನ್ ಪ್ರಕಾರ ಒಂಥರ ಇದೆ, ಮತ್ತೊಂದು ಕ್ಲಾಸಿಫಿಕೇಷನ್ ಥರ ಮತ್ತೊಂದು ಥರ ಇದೆ. ಈಗ ಹಲವಾರು ಥರದಲ್ಲಿ ಇದೆ ಸರ್. ಆದರೆ ಸಾಧಾರಣ ರೀತಿಯಲ್ಲಿ ನಮ್ಮ ಪ್ರಾಕ್ಟೀಸಿಗೆ ಬೇಕಾಗಿ ಅಥವಾ ನಮ್ಮ ಚಿಕಿತ್ಸೆಗಳಿಗೆ ಬೇಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು 4 ಸ್ಟೇಜನ್ನು ನಾವು ಅದರಲ್ಲಿ ಗುರುತಿಸ್ತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಂತ ಹೇಳೋಂಥ ಲೆಕ್ಕದಲ್ಲಿ. ಮತ್ತು ನಮ್ಮ ಚಿಕಿತ್ಸೆಯ ಇದಕ್ಕೆ ಬೇಕಾಗಿ ನಾವು ಗುರುತಿಸ್ಕೊಳ್ಕಂತ, ಹಾಗೂ ಕೆಲವೊಂದಷ್ಟು ರೇಡಿಯಾಲಜಿಕಲ್ ಎವಿಡೆನ್ಸ್ ಇವನ್ನೆಲ್ಲ ಆಧರಿಸಿ ಅಂದರೆ 1ರಿಂದ 4ನೇ ಗ್ರೇಡ್ವರೆಗೂ ನಾವು ಅದನ್ನು ಗುರುತಿಸ್ತೀವಿ. ಈ ಒಂದನೇ ಗ್ರೇಡ್ ಅಂತ ಹೇಳಿದ್ರೆ ಅದು ಆರಂಭಿಕ ಹಂತ. ಹೌದು. ಈಗ ಆರಂಭಿಕ ಹಂತ ಅಂತಂದರೆ ಒಂದನೇ ಲೆವೆಲ್ ಅಂತಂದರೆ ಈಗ ನಿಮಗೇನು ಸಣ್ಣ ಲಕ್ಷಣಗಳು ಶುರುವಾಗಿರ್ತವೆ ಅಷ್ಟೇ. ಸಣ್ಣದ ಲಕ್ಷಣಗಳು ಶುರುವಾಗಿರ್ತವೆ. ನಾನು ಹೇಳ್ದಲ್ಲ, ಸ್ವಲ್ಪ ಮಟ್ಟ ಪ್ರಮಾಣದ ನೋವುಗಳು ಕಾಣಿಸ್ಕೊಳ್ತಾ ಇರ್ತವೆ, ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಏನೋ ತೊಂದರೆ ತಾಪತ್ರೆಗಳು ಕಾಣಿಸ್ಕೊಳ್ತಾ ಇರ್ತವೆ. ಆದರೆ ನಿಮ್ಮನ್ನು ಅದು ತುಂಬನೇ ಅದು ನಿಮಗೆ ಸಮಸ್ಯೆಗೆ ಒಳಪಡಿಸ್ತಾ ಇರಲ್ಲ. ಅಂದರೆ ಅದು ಇದ್ದ ನಂತರದಲ್ಲೂ ಸಹ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾನೆ ಇರ್ತೀರಿ. ಆ ಥರದ ಲೆವೆಲನ್ನು ನೀವು ಒಂದು ಅಂತ ಕರಿಬೋದು. ಎರಡನೇದು ಅಂತಂದರೆ ನಿಮಗೆ ಅದು ಫೀಲ್ ಆಗ್ತಾ ಇರುತ್ತೆ, ಇಲ್ಲಪ್ಪ ಇದು ಯಾಕೋ ನನಗೆ ಸ್ವಲ್ಪ ಸಮಸ್ಯೆ ಇದೆ, ನನಗೆ ಯಾಕೋ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಈ ಮೂರನೇದು ಅಂತೇಳಿ ಬರಬೇಕಾಗಿದ್ದರೆ ನಿಮಗೆ ಒಂದಷ್ಟು ಕಣ್ಣಿನಲ್ಲೇ ಅಂದರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳೋಷ್ಟು ಕೆಲವೊಂದಷ್ಟೆಲ್ಲ ಬದಲಾವಣೆಗಳು ಜಾಯಿಂಟಲ್ಲಿ ಬಂದುಬಿಟ್ಟಿರುತ್ತೆ. 4ನೇ ಅಂತಂದರೆ ಅದು ಸಾಧಾರಣವಾಗಿ ರಿಪ್ಲೇಸ್ಮೆಂಟ್ ಅಂತ ಏನು ಕರೀತಾರಲ್ಲ, ಅದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ರಿಪ್ಲೇಸ್ಮೆಂಟ್ ಹೇಳೋಂಥ ಒಂದು ಅವಸ್ಥೆ ಗಂಭೀರದ ಸ್ಥಿತಿಗೆ ಬಂದಿರುವಂಥದ್ದು ಅದು 4ನೇ ಅವಸ್ಥೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಜನರು ಅಥವಾ ಪೇಷಂಟ್ಗಳೇ ಯಾವ ಒಂದು ಸ್ಟೇಜಲ್ಲಿ ಆಸ್ಪತ್ರೆಗೆ ಬರ್ತಾರೆ? ಈಗ ಈ ಆರಂಭಿಕ ಹಂತದಲ್ಲಿ ಬರ್ತಾರಾ? ನಮಗೇನೋ ಅಥವಾ ನೀವು ಹೇಳಿದಾಗೆ ಕ್ರಿಯಾಶೀಲರಾಗಿರುವಾಗ ಕೂಡ ನೋವು ಅಂತ ಕಾಣಿಸಿಕೊಂಡಾಗ ಕೂಡ ಬರ್ತಾರಾ? ಇಲ್ಲ ಸರ್, ಇದು ಕೆಲವೊಮ್ಮೆ ನಮಗೆ ಭಾಳ ದುಃಖ ತರ್ತಕ್ಕಂಥ ಸಂಗತಿನೂ ಹೌದು. ನಿಮ್ಮ ಹತ್ರ ನಾನು ಇದನ್ನು ಹೇಳಬೇಕಾಗಿದ್ರೆ ಇಲ್ಲಿ ನಾವು ಯಾವುದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ವಿಶೇಷವಾದ ಚಿಕಿತ್ಸಾ ಪದ್ಧತಿಯನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅಥವಾ ನಾವನ್ನ ಮನಸ್ಸಿನಲ್ಲಿ ಕೇಂದ್ರೀಕರಿಸ್ಕೊಂಡು ನಾವೀಗ ಮಾತಾಡ್ತಾ ಇರ್ತಾಗ. ಸೊ ಅದರಲ್ಲಿ ಈ ವಿಶೇಷವಾದಂಥ ಒಂದು ಚಿಕಿತ್ಸೆಯನ್ನು ಹುಡ್ಕೊಂಡು ಜನ ಬರಬೇಕಾಗಿದ್ರಲ್ಲ, ಭಾಳನೇ ಲೇಟ್ ಆಗಿಬಿಟ್ಟಿರುತ್ತೆ ಸರ್. ತುಂಬಾ ತಡವಾಗೇ ಬರ್ತಕ್ಕಂಥವ್ರು. ಈಗ ನೀವು ಕೇಳಿದಾಗ ನಾನು ಹೇಳ್ತಾ ಇರೋದಷ್ಟೇ. ಈಗ ಶುರುವಾದ ತಕ್ಷಣ ಏನೋ ಒಂದು ಚೂರು ನೋವು ಶುರು ಆಯಿತು ಅಂತ ಹೇಳ್ಬಿಟ್ಟು ಯಾರು ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾರೂ ಬರಲ್ಲ. ಅಥವಾ ಚೂರು ಜಾಸ್ತಿ ಇದೆ, ಅಥವಾ ನಾವು 2ನೇ ಅಂತ ಹೇಳಿದ್ವಲ್ಲ, ಆ ಹಂತಕ್ಕೆ ಬಂದಿದೆ ಅಂತ ಹೇಳಿದ ನಂತರಲ್ಲೂ ಸಹ ಯಾರು ಆಯುರ್ವೇದಕ್ಕೇನು ಬರಲ್ಲ. ಇನ್ನೇನೆಲ್ಲ ಮುಗಿದಿದೆ, ಇನ್ನೇನು ಮಾಡೋಕ್ಕೆ ಬರಲ್ಲ, ಡಾಕ್ಟ್ರುಗಳೆಲ್ಲ ರಿಪ್ಲೇಸ್ಮೆಂಟ್ ಹೇಳಿದ್ದಾರೆ ಅಂತ ಹೇಳೋಂಥ ಸಂದರ್ಭದಲ್ಲಿ ಆವಾಗ ಆಯುರ್ವೇದಿಕ್ ಆಸ್ಪತ್ರೆಗಳಿಗೆ ಬಂದು ಇದಕ್ಕೇನಾದ್ರು ಮಾಡ್ತೀರಾ ನೀವು ಅಂತ ಕೇಳೋಂಥದ್ದು ಸಾಧಾರಣ ರೀತಿಯಲ್ಲಿ. ಹಾಗೆ ಇನ್ನು ಕೆಲವೇ ಸಂದರ್ಭದಲ್ಲಿ ಕೆಲವೊಂದಷ್ಟು ಇದ್ರ ಬಗ್ಗೆ ಪ್ರಜ್ಞೆ ಇರತಕ್ಕಂಥ ಜನಗಳು ಇದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಮೊದಲನೇ ಹಂತದಲ್ಲೇ ಅಥವಾ 2ನೇ ಹಂತದಲ್ಲಿ ಹಂತದಲ್ಲಿ ಬರಬೇಕು.
ನೀವು ಶುರುವಾಗ್ತಿದ್ದಾಗೇ ಬರಬೇಕು, ಅಥವಾ ಇನ್ನೂ ನಿಮ್ಗೆ ಹೇಳ ಶುರುವಾಗದಿದ್ದಾಗ ನೋಡ್ಕೊಳ್ಳೋದಿದೆಯಲ್ಲ ಅದು ಅತ್ಯುತ್ತಮ. ಓಕೆ. ಶುರುವಾಗದಿದ್ದಾಗ ನೋಡ್ಕೊಳ್ತಕ್ಕಂಥದ್ದು ಅಂದರೆ ನೀವು ಆಸ್ಪತ್ರೆಗೆ ಬರದೇ ಇರ್ತಕ್ಕಂಥ ಲೆಕ್ಕದಲ್ಲಿ ನಿಮ್ಮನ್ನು ನೀವು ಇದು ಮಾಡಿಕೊಂಡು ಅದು ಭಾಳ ಉತ್ತಮ. ಅದಲ್ಲ, ಈಗ ಶುರುವಾದ ನಂತರದಲ್ಲಿ ನೀವು ಬರದೇ ಹೌದು ಅಂತಾದರೆ ಅಟ್ಲೀಸ್ಟ್ 2ನೇ ಹಂತದಲ್ಲಾದರೂ ಬನ್ನಿ. 2ನೇ ಹಂತದಲ್ಲಾದರೂ ನೀವು ಬಂದರೆ ನಮಗಿರ್ತಕ್ಕಂಥ ಒಂದು ಅನುಕೂಲ ಹಾಗೂ ನಿಮಗೆ ಆಗ್ತಕ್ಕಂಥ ಅನುಕೂಲ ಏನು ಅಂತಂದರೆ, ನಿಮಗೆ ಯೂಶ್ವಲಿ ಹಾಸ್ಪಿಟಲೈಸೇಷನ್ ಮತ್ತೊಂದು ಮರದೊಂದು ಬೇಕಾಗಲ್ಲ. ಹಾಗೂ ಮುಂದುವರೆದನ್ನು ಸಹ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ತಪ್ಪಿಸ್ಕೋಬೋದು. ಅಂದರೆ ಈ 3ನೇ ಹಂತಕ್ಕೆ ಹೋಗೋಂಥದ್ದನ್ನು 4ನೇ ಹಂತಕ್ಕೆ ಹೋಗೋಂಥದ್ದನ್ನು ಅಂದರೆ ನಮ್ಮ ಆಗೋದನ್ನೆಲ್ಲ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಖಂಡಿತ. ಡಾಕ್ಟರ್, ನಾವು ಸಣ್ಣ ಬ್ರೇಕ್ ತಗೊಳ್ಳುವ. ವೀಕ್ಷಕರ, ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಭಾರಿ ಮುಖ್ಯವಾಗಿ ಏನು ಚಿಕಿತ್ಸೆ, ಯಾವ ರೀತಿ ಚಿಕಿತ್ಸೆ ಮತ್ತು ವೈದ್ಯರ್ಸ್ ಇಲ್ಲಿ ಏನು ವಿಶೇಷ ಚಿಕಿತ್ಸೆ, ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ನಮ್ಮೊಂದಿಗೆ ವೈದ್ಯರ್ಸ್ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಇದು ಪುತ್ತೂರು ದರ್ಬೆಯ ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ ಅರ್ಪಿಸುವಂಥ ನಮ್ಮೊಂದಿಗೆ ವೈದ್ಯರ್ಸ್ ಮಾತುಕತೆ. ಡಾಕ್ಟರ್ ರಾಮಚಂದ್ರ ಕುಪ್ಪಾರಿ ಅವರು ಮುಖ್ಯ ವೈದ್ಯಾಧಿಕಾರಿಗಳು. ಇವತ್ತು ಈ ಒಂದು ಮಾತುಕತೆಯಲ್ಲಿ ಮಂಡಿಯ ಸವಕಳಿ ಅಂದರೆ ಆಸ್ಟಿಯೋ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಕೂಡ ಹೇಳಿದಾಗೆ ತುಂಬ ಇಂಪಾರ್ಟೆಂಟ್ ಆದ ಇಶ್ಯೂ ಇದು. ಯಾಕೆಂತ ಹೇಳಿದ್ರೆ ಅನೇಕ ಮಂದಿ ತಪ್ಪಿ ಅಥವಾ ತಪ್ಪು ಮಾಹಿತಿಯ ಪ್ರಕಾರ ಎಲ್ಲೆಲ್ಲಿಗೂ ಹೋಗಿ ಕೊನೆಗೆ ಮಂಡಿಯನ್ನು ಕಳ್ಕೊಳ್ಳುವಂಥದ್ದು, ಏನು ನೀ ರಿಪ್ಲೇಸ್ಮೆಂಟ್ ಅಂತ ಏನು ಅನವಶ್ಯಕವಾಗಿ ಆಮಿಷಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಬದುಕಿರುವಷ್ಟು ಕಾಲ ನೊಂದು ಬದುಕುವಂಥ ಪರಿಸ್ಥಿತಿ ಉಂಟು. ಸೊ ಹಾಗಾಗಿ ನೀವು ಈ ವಿಚಾರದಲ್ಲಿ ತಪ್ಪಿ ಬೀಳಬಾರದು, ಎಡವಿ ಬೀಳಬಾರದು. ಇದಕ್ಕೆ ಒಂದು ಒಳ್ಳೆಯ ಚಿಕಿತ್ಸೆ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಆಗಲೇ ಹೇಳಿದಾಗೆ ನಿಮಗಲ್ಲದಿದ್ದರೂ ನಿಮಗೆ ಗೊತ್ತಿರುವ ಒಂದಷ್ಟು ಜನಕ್ಕೆ ಈ ಒಂದು ಒಳ್ಳೆಯ ಮತ್ತು ಸತ್ಯ ಮಾಹಿತಿಯನ್ನು ನೀವು ಕೊಡಬೇಕನ್ನೋ ಕಾರಣಕ್ಕಾಗಿ ಈ ಒಂದು ಮಾತುಕತೆ. ನಮ್ಮೊಂದಿಗೆ ವೈದ್ಯರ್ಸ್ ಅಂತ ಹೇಳಿದ್ರೆ ಅದು ಶುದ್ಧ ಆಯುರ್ವೇದ. ಎಸ್ ಸರ್, ಎಸ್. ನಾನು ಈಗಾಗಲೇ ನಾವು ಬ್ರೇಕಿಂಗಿಂತ ಮೊದಲು ಮಾತನಾಡಿದಾಗೆ ಇದು ಯಾಕೆ ಬರುತ್ತೆ, ಏನು ಬರುತ್ತೆ ಅಂತೆಲ್ಲ ಹೇಳಿದ್ರಿ ನೀವು. ಎಸ್, ಯಾವಾಗ ನೀವು ಇದನ್ನು ಅಥವಾ ನೀವು ಯಾವ ರೀತಿ ಇದನ್ನು ಗುರುತಿಸ್ತೀರಿ ಇದು ಮಂಡಿಯ ಸವಕಳಿ ಅಂತ? ಮಂಡ್ಯ ಸವಕಳಿ ಅಂತ ಗುರ್ತಿಸೋದು ಅದೇನು ತೀರಾ ಕಷ್ಟ ಅಲ್ಲ ಸರ್. ನಾನು ಹೇಳ್ತೀನಿ ಹೇಗೆ ಅಂತ. ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ದೈಹಿಕ ಪರೀಕ್ಷೆ ಅಂತ ಏನು ಕರಿತೀವಲ್ಲ. ಸೊ ಯಾವುದೇ ಒಬ್ಬ ವೈದ್ಯರ ಹತ್ರ ನೀವು ಹೋದರೂ ಸಹ ಒಂದಷ್ಟು ದೈಹಿಕ ಪರೀಕ್ಷೆಗಳನ್ನ ಅವರು ಮಾಡಲೇಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಹಾಗೆ ಇಲ್ಲಿ ಅತಿ ಪ್ರಮುಖವಾಗಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಅಥವಾ ಒಬ್ಬ ವೈದ್ಯರು ಮಾಡಬೇಕಾಗಿರೋದು ಏನು ಅಂತಂದರೆ, ಒಂದು ಮಂಡಿ ನೋವು ಅಂತ ಹೇಳಿ ಬಂದಂಥ ಒಂದು ರೋಗಿಯಲ್ಲಿ ಅವರನ್ನು ಪರೀಕ್ಷೆ ಮಾಡಿ ನೋಡ್ತಕ್ಕಂಥದ್ದು. ಮಂಡಿಯನ್ನು ಮುಟ್ಟಿ ಅದರಂಥ ಶಾಸ್ತ್ರೋಕ್ತವಂಥ ರೀತಿಯಲ್ಲಿ ಅಥವಾ ವೈಜ್ಞಾನಿಕವಂಥ ರೀತಿಯಲ್ಲಿ ಹೇಗೋ ನೀವು ಅದನ್ನು ಪರೀಕ್ಷೆ ಮಾಡಿ ನೋಡಿ, ಅದರಲ್ಲೇ ನಿಮಗೆ ಕೆಲವೊಂದಷ್ಟು ಗೊತ್ತಾಗ್ಬಿಡುತ್ತೆ. ಇನ್ನೂ ಮುಂದುವರೆದಂಥ ಇದರಲ್ಲಿ ಏನು ಅಂತ ಕೇಳಿದರೆ, ನಾವು ಕೆಲವೊಂದಷ್ಟು ನಾವೇನು ಕರಿತೀವಿ ಡಯಾಗ್ನೋಸ್ಟಿಕ್ ಏಡ್ಸ್ ಅಥವಾ ರೋಗವನ್ನು ಗುರುತಿಸಕ್ಕೆ ಬೇಕಾದಂಥ ಏನು ಪರೀಕ್ಷೆಗಳಿದ್ದಾವೆ, ಅದರಲ್ಲಿ ಪ್ರಮುಖವಾಗಿ ನಾವೇನು ಅಂತಂದರೆ ಅತ್ಯಂತ ಸರಳವಾಗಿದ್ದು ಅಂತಂದರೆ ಎಕ್ಸ್ರೇ. ನೀವು ಎಕ್ಸ್ರೇನ ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಂಡು ತಂದಿದ್ದೇ ಹೌದು ಅಂತ ಆದರೆ ಭಾಳಷ್ಟು ನನಗನ್ಸುತ್ತೆ 100ಕ್ಕೆ 90% ಕೇಸ್ಗಳಲ್ಲಿ ಅದರಲ್ಲಿ ನಾವು ಅದರ ತೀವ್ರತೆಯನ್ನು ಅದರಲ್ಲೇ ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ. ಹೌದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಉದಾಹರಣೆ ನಾವು ಕೆಲವೊಂದು ಮಿನಿಸ್ಕಲ್ ಇಂಜುರಿಗಳು ಅಂತೆಲ್ಲ ಕರಿತೀವಿ, ಅಥವಾ ಕೆಲವೊಂದು ಸರ್ತಿ ಲಿಗಮೆಂಟಲ್ ಟಿಯರ್ ಅಂತೆಲ್ಲ ಆಗ್ಬೋದು. ಆ ಥರದ ಸಂದರ್ಭಗಳಲ್ಲಿ ಮಾತ್ರ ನಾವು MRI ಅಥವಾ ಈ ಥರದ ಪರೀಕ್ಷೆಗಳನ್ನು ನಾವು ಅಡ್ವೈಸ್ ಮಾಡ್ತೀವಿ ನಾವು. ಹೌದು ಸರ್. ಈಗ ಬೇಸಿಕಲಿ ಆಯುರ್ವೇದ ಶಾಸ್ತ್ರದಲ್ಲಿ ಈ ಒಂದು ಮಂಡಿ ಸವಕಳಿ ಬಗ್ಗೆ ಏನು ಉಲ್ಲೇಖ ಇತ್ತು ಸರ್? ಹೌದು, ಈಗ ಮಂಡಿಯ ಸವಕಳಿಯ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖ ಇದೆ. ಅದರಲ್ಲೂ ಪ್ರತ್ಯೇಕವಾಗಿ ಏನು ಹೇಳ್ತಾರೆ ಅಂತ ಕೇಳಿ ಸಂಧಿವಾತ ಹೇಳೋಂಥ ಒಂದು ಕಾಯಿಲೆಯನ್ನು ಹೇಳ್ತಾರೆ. ಸಂಧಿವಾತ ಅಂತ ಹೇಳೋಂಥದ್ದು. ಈಗ ವಾತ ನಿಮಗೆ ಗೊತ್ತಲ್ಲ, ವಾತ ನಮ್ಮ ದೇಹದಲ್ಲಿ 3 ದೋಷಗಳಿದ್ದಾವೆ, ವಾತ, ಪಿತ್ತ ಮತ್ತು ಕಫ ಹೇಳೋಂಥದ್ದು. ಅದರಲ್ಲಿ ಪ್ರಧಾನವಾಗಿ ಈ ವಾತ ಅಂತ ಹೇಳೋಂಥದ್ದು ಏನಿದೆ, ಆ ದೋಷನೇ ಪ್ರಧಾನವಾಗಿ ನಮ್ಮ ದೇಹದ ಚಲನೆಗೆ ಅಥವಾ ನಮ್ಮ ದೇಹದ ಕಾರ್ಯಚಟುವಟಿಕೆಗಳಿಗೆ ಪ್ರಧಾನವಾಗಿರ್ತಕ್ಕಂಥದ್ದು. ಈಗ ಪ್ರತ್ಯೇಕವಾಗಿ ಸಂಧಿಯ ಭಾಗದಲ್ಲಿರ್ತಕ್ಕಂಥ ವಾತದ ತೊಂದರೆಯಿಂದ, ಅದು ಪ್ರತ್ಯೇಕವಾಗಿ ಮಂಡಿಯ ಭಾಗದಲ್ಲಿರ್ತಕ್ಕಂಥ ವಾತದ ಎಲ್ಲಿ ಸಮಸ್ಯೆಗಳು ಅಥವಾ ವಾತದ ಒಂದು ಸಮತೋಲನ ಅವಸ್ಥೆ ಯಾವಾಗ ಹಿಂದೆ ಮುಂದೆ ಆಗ್ತದೋ ಆವಾಗ ಅದು ಬರ್ತಕ್ಕಂಥದ್ದು ಸಂಧಿವಾತ ಅಂತ ಹೇಳೋಂಥದ್ದು. ಸೊ ಆಯುರ್ವೇದದಲ್ಲಿ ಶಾಸ್ತ್ರೋಕ್ತವಾಗಿ ಹೇಳ್ತಕ್ಕಂಥದ್ದು ಒಂದೇನು ಅಂತಂದರೆ ಸಂಧಿವಾತ ಅಂತ ಹೇಳೋಂಥ ಒಂದು ಕಾಯಿಲೆಯನ್ನು ಹೇಳ್ತಾರೆ. ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ವಾತರಕ್ತಾಳ ಅಂತ ಒಂದು ಕಾಯಿಲೆನೂ ಸಹ ಗುರುತಿಸ್ತೀವಿ ನಾವು, ವಾತರಕ್ತಾಳ ಅಂತ ಒಂದು ಕಾಯಿಲೆನೂ ಸಹ. ಬಟ್ ಪ್ರಧಾನವಾಗಿ ನಾವು ಇದನ್ನು ಏನು ತೊಗೋತೀವಿ ಅಂತ ಕೇಳಿದ್ರೆ ಸಂಧಿವಾತ ಅಂತ ಹೇಳೋಂಥ ಲೆಕ್ಕದಲ್ಲಿ ಇದನ್ನು ನಾವು ತೊಗೊಳ್ಳೋಂಥದ್ದು. ಎಸ್. ಈಗ ಚಿಕಿತ್ಸೆ ವಿಚಾರಕ್ಕೆ ಬರೋ ಸರ್, ಯಾವ ರೀತಿ ಚಿಕಿತ್ಸೆ
ಈಗ ನೋಡುವವರೆಲ್ಲ ಬಾರಿ ಕಾಯ್ತಾ ಇರ್ಬೋದು. ಎಲ್ಲ ಕಡೆ ನಾವು ಮಾತಾಡಿದ್ದೇವೆ, ನೋಡಿದ್ದೇವೆ, ಕೇಳಿದ್ದೇವೆ. ಎಲ್ಲ ಕಡೆ ಹೋದಾಗ ಏನೋ ನೀ ರಿಪ್ಲೇಸ್ಮೆಂಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಎಸ್, ಈಗ ನೀವೇನು ಹೇಳ್ತೀರಿ? ಇಲ್ಲ, ಈಗ ನೀವು ನನಗೆ ಒಂದು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡ್ತೀರಾ ಅಂತಾದರೆ ನಾನು ಒಂದೆರಡು ವಿಷಯಗಳನ್ನು ಇಲ್ಲಿ ಹೇಳ್ತೀನಿ. ಖಂಡಿತ ಸರ್. ಸೊ ದಯವಿಟ್ಟು ನೀವು ಇಲ್ಲಿ ಗಮನಿಸ್ಕೋಬೇಕಂತ ಒಂದೆರಡು ವಿಷಯಗಳನ್ನು ನಾನು ಹೇಳ್ತೀನಿ. ನೀವು ಚಿಕಿತ್ಸೆಗಾಗಿ ಹಲವಾರು ಜನರ ಹತ್ರ ಅಥವಾ ಹಲವಾರು ಡಾಕ್ಟರ್ ಹತ್ರ ಹೋಗಿರ್ತೀರ, ಇಲ್ಲ ಅಂತಲ್ಲ, ಅದೇನು ತಪ್ಪು ಅಂತೂ ನಾನು ಹೇಳ್ತಾ ಇಲ್ಲ, ಸಹಜ. ಹೌದು. ಆದರೆ ದಯವಿಟ್ಟು ನೀವು ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸ್ಕೋಬೇಕಾಗಿರೋದು ಏನು ಅಂತಂದರೆ, ಯಾರು ಇದರಲ್ಲಿ ವಿಶೇಷವಾದ ರೀತಿಯಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೋ ದಯವಿಟ್ಟು ಅಲ್ಲಿ ಹೋಗ್ಬೇಕು ನೀವು. ಯಾಕೆ ಅಂತ ನಾನು ಹೇಳ್ತೀನಿ. ಈಗ ಸರಿಯಾದಂಥ ರೀತಿಯಲ್ಲಿ ಅನುಭವ ಇಲ್ಲದಿರ್ತಕ್ಕಂಥ ಯಾವ ವೈದ್ಯರ ಹತ್ರ, ನೀವು ಆರ್ಥೋಪೆಡಿಷನ್ ಇರ್ಬೋದು, ಆಯುರ್ವೇದ ಡಾಕ್ಟರ್ಗಳಿರ್ಬೋದು, ಅಥವಾ ಯಾವುದೇ ಪದ್ಧತಿ ಯಾವುದೇ ಡಾಕ್ಟರ್ ಇರ್ಬೋದು, ಸರಿಯಾದಂಥ ರೀತಿಯಲ್ಲಿ ಅನುಭವ ಇಲ್ಲದಿರ್ತಕ್ಕಂಥ ಒಬ್ಬ ವೈದ್ಯರ ಹತ್ರ ನೀವು ಹೋದರೆ ನಿಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ಮಾಹಿತಿಗಳು ಖಂಡಿತವಾಗ್ಲೂ ಸಿಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಸೊ ಇಲ್ಲಿ ನಾನು ಸ್ಪೆಸಿಫಿಕ್ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ನೀವು ಎಕ್ಸ್ಪೋಸ್ ಆಗಿರ್ತಕ್ಕಂಥ ಹಾಗೂ ಅನುಭವ ಇರ್ತಕ್ಕಂಥ ಒಬ್ಬ ಆಯುರ್ವೇದ ಡಾಕ್ಟರ್ ಹತ್ರನೋ ಅಥವಾ ಇವ್ರ ಹತ್ರನೋ ನೀವು ಹೋದರೆ ಖಂಡಿತವಾಗ್ಲೂ ನಿಮಗೆ ಲೀಡ್ ಆಗೋಂಥದ್ದು ಅಥವಾ ಗೈಡ್ ಆಗೋಂಥದ್ದು ನಾವೇನು ಕರಿತೀವಲ್ಲ ಅದು ಖಂಡಿತ ಆಗಲ್ಲ. ಒಳ್ಳೆಯ ಅನುಭವಿ ತಜ್ಞ ವೈದ್ಯರ ಹತ್ರ, ಎಸ್, ಇವನ್ ಆಯುರ್ವೇದದಲ್ಲಿ ಕೂಡ ಒಳ್ಳೆಯ ಅನುಭವಿ ತಜ್ಞ ವೈದ್ಯರ ಹತ್ರ ಹೋದರೆ ನಿಮಗೆ ಎಲ್ಲ ಕೂಡ ಅದು ಏನು ಮಿಸ್ಗೈಡ್ ಆಗುವಂಥ ಸಾಧ್ಯತೆ ಇಲ್ಲ. ಹಾಗೆಯೇ ಮಾಡಬೇಕಾಗತ್ತೆ. ನಾನು ನಿಮ್ಮ ಹತ್ರ ಹೇಳಿದೆ, ಕೆಲವು ಸಂದರ್ಭ ಸರ್ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ನಾವು ಕೆಲವೊಮ್ಮೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕೆ ಅಂತ ಕೇಳಿದರೆ, ಕೆಲವೊಬ್ರು ಏನು ಮಾಡಿರ್ತಾರೆ ಅಂತ ಕೇಳಿದರೆ, ಮಂಡಿ ನೋವು ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ಅವ್ರ ಹತ್ತಿರದಲ್ಲಿರ್ತಕ್ಕಂಥ ವೈದ್ಯರು ಅಥವಾ ಏನೋ ಒಂದು ವ್ಯವಸ್ಥೆಗೆ ಅಪ್ರೋಚ್ ಆಗಿರ್ತಾರೆ. ಅಲ್ಲಿ ಅವ್ರು ಹೇಳ್ಬಿಡ್ತಾರೆ, ಇಲ್ಲಪ್ಪ ಇದಕ್ಕೆ ಬೇರೆ ಏನು ಚಿಕಿತ್ಸೆ ಇಲ್ಲ, ನೀವು ರಿಪ್ಲೇಸ್ ಮಾಡಿಸ್ಕೊಂಬಿಡು ಹಾಗೆ ಅಂತ ಹೇಳ್ಬಿಟ್ಟು. ಸೊ ರೋಗಿ ನೀ ರಿಪ್ಲೇಸ್ಮೆಂಟ್ ಮಂಡಿಯನ್ನು ರಿಪ್ಲೇಸ್ ಮಾಡಿ ಬದಲಿ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ರೋಗಿ ಅದರಿಂದ ಡಿಪ್ರೆಸ್ಡ್ ಆಗಿ, ಈಗ ಮತ್ತೊಂದೇನಂತ ಸರ್, ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲ ವೈದ್ಯರು ಭಾಳನೇ ರಶ್ ಇರ್ತಕ್ಕಂಥವ್ರು, ಯಾರಿಗೂ ಕೂತು ಮಾತಾಡಲಿಕ್ಕೆ ಪುರ್ಸೋತಿಲ್ಲ, ಯಾರಿಗೂ ಸಹ ಬೇಕಾದ ರೀತಿಯಲ್ಲಿ ಅನುಭವ ಅಲ್ಲ, ಬೇಕಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕಂತ ಇದು ಯಾರಿಗೂ ಇರಲ್ಲ. ಆದರೆ ಹಾಗಲ್ಲ. ನಾನು ಹೇಳೋದು ಒಂದೇ ಒಂದು ನಿಮಿಷ, ನಾನಿಲ್ಲಿ ಏನು ಹೇಳ್ತೀನಿ ಅಂತಂದರೆ, ಖಂಡಿತವಾಗ್ಲೂ ನೀವು ಅನುಭವ ಇರ್ತಕ್ಕಂಥ ವೈದ್ಯರ ಹತ್ರ ಹೋಗಿ ಅವರು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡನ್ನು ಮಾಡ್ತಾರೆ. ಯಾವ ಥರ ಬೇಕು, ಹೇಗೆ ಬೇಕು, ಎಂತ ಬೇಕು, ಏನು ಅಂತ ಹೇಳೋಂಥದ್ದು. ಎಲ್ಲ ಸಂದರ್ಭಗಳಲ್ಲೂ ರಿಪ್ಲೇಸ್ಮೆಂಟ್ಗಳೇನು ಬೇಕಾಗಲ್ಲ ಸರ್. ಆ್ಯಕ್ಚುಲಿ ಅದರಲ್ಲಿ ಹೌದು, ರಿಪ್ಲೇಸ್ಮೆಂಟ್ಗಳೇನು ಬೇಕಾಗಲ್ಲ. ನಮಗೆ ಹೇಳ್ತಾ ಇದ್ದೀನಲ್ಲ ನಾನು, ಇಲ್ಲಿ ಇದನ್ನು ಒಂದು ಪುನರಾವರ್ತನೆ ಆಗುತ್ತೆ. ನೀವು ಇಲ್ಲಿ ಯಾವುದೋ ಒಬ್ಬ ಡಾಕ್ಟರ್ ಹತ್ರ ಹೋಗಿರ್ತೀರಿ, ಅವರು ಚಿಕಿತ್ಸೆ ಇದಕ್ಕೇನು ಇಲ್ಲಪ್ಪ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ಬಿಟ್ಟಿರ್ತೀರಿ. ತಪ್ಪು ರೋಗಿದಲ್ಲ, ವೈದ್ಯರದ್ದು. ಯಾಕೆಂತಂದರೆ ಅಲ್ಲಿ ಅವ್ರೇನು ಹೇಳಿದ್ರು, ಇಲ್ಲಪ್ಪ ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದಾಗ ಸಾಧಾರಣ ಎಲ್ಲ ರೋಗಿಗಳು ಡಾಕ್ಟರ್ನ ವಿಶ್ವಾಸ ಪಡ್ತಾರೆ. ಅವ್ರೇನು ಹೇಳ್ತಾರೆ, ಇಲ್ಲ ಮರೆ ಡಾಕ್ಟ್ರು ಚಿಕಿತ್ಸೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ಇನ್ನೇನು ಮಾಡೋದು, ಏನು ರಿಪ್ಲೇಸ್ಮೆಂಟ್ ಮಾಡಬೇಕಂತಲೇ ಹೇಳಿದ್ದಾರೆ ಅಂತ ಹೇಳೋಂಥ ಕಾರಣಕ್ಕೋಸ್ಕರವಾಗಿ ಅವ್ರು ಬೇರೆ ಎಲ್ಲ ಚಿಕಿತ್ಸೆಗಳನ್ನು ನಿಲ್ಲಿಸ್ಬಿಡ್ತಾರೆ. ಯಾವತ್ತಿದ್ರೂ ರಿಪ್ಲೇಸ್ಮೆಂಟ್ಗೆ ಹೋಗಬೇಕಲ್ಲ, ಈಗ ಹಾಗಾದ್ರೆ ಈಗ ನೀನು ಬೇರೆ ಏನು ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ವಲ್ಲ ಅಂತ. ಸರ್ ವಾಸ್ತವದಲ್ಲಿ ಅದಲ್ಲ ಸರ್, ಅದು ತಪ್ಪು. ಖಂಡಿತವಾಗಲೂ ನೀವು ಅದರಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗ್ತಿರೋ ಅಷ್ಟರ ಮಟ್ಟಿಗೆ ಖಂಡಿತವಾಗ್ಲೂ ನಿಮ್ಮ ಇವತ್ತಿನ ಪರಿಸ್ಥಿತಿ ಏನಿದೆ ಅದನ್ನು ತುಂಬಾ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸ್ಕೋಪ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಎಸ್ ನೀವು ಹೇಳುವಂಥದ್ದು ಏನು, ನೀ ರಿಪ್ಲೇಸ್ಮೆಂಟ್ ಬದಲಾವಣೆ ಮಾಡದೆ ಕೂಡ ಗುಣಪಡಿಸಲಿಕ್ಕೆ ಸಾಧ್ಯ ಉಂಟು ಅಂತ. ಗುಣಪಡಿಸುವುದು ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಏನು ಗೊತ್ತಾ ಸರ್, ಯಾವ ಅವಸ್ಥೆನಲ್ಲಿ ಅಥವಾ ಯಾವ ಸ್ಟೇಜ್, ನಾವು ಕೆಲವೇ ಸ್ಟೇಜ್ಗಳ ಬಗ್ಗೆ ಮಾತಾಡ್ತೀವಿ. ನಾವೊಂದು ಮಧ್ಯದ ಸ್ಟೇಜ್ ಅಂತ ತಿಳ್ಕೊಳ್ಳೋಣ. ಖಂಡಿತ ನೀವು ಮಧ್ಯ ಸ್ಟೇಜ್ನಲ್ಲಿ ನೀವು ಸೊ ಅಷ್ಟೊತ್ತಿಗೆ ಸಾಮಾನ್ಯವಾಗಿ ಅಂತ ಸ್ಥಿತಿಗೆ ಬಂದಿರುವಾಗ ಎಷ್ಟೋ ಮಂದಿ ವೈದ್ಯರುಗಳು ನೀ ರಿಪ್ಲೇಸ್ಮೆಂಟ್ಲೇ ಮಾಡಬೇಕಪ್ಪ, ಬೇರೆ ದಾರಿ ಇಲ್ಲ ಅಂತ ಹೇಳಿರ್ತಾರೆ. ನೀವು ಹೇಳ್ತಿರೋದಕ್ಕೆ ಚಿಕಿತ್ಸೆ ಉಂಟು, ಹೌದು, ಖಂಡಿತ ರಿಪ್ಲೇಸ್ಮೆಂಟ್ ಅಗತ್ಯ ಇಲ್ಲ ಅಂತ ಏನು ಮಾಡ್ತೀರಿ? ಖಂಡಿತ ನಾನು ಹೇಳ್ತೀನಿ ಕೇಳಿ ಸರ್. ಈಗ ಅಲ್ಲೇ ನಮ್ಮ ಸ್ಪೆಷಾಲಿಟಿ ಇರ್ತಕ್ಕಂಥದ್ದು, ಅದೇ ನಮ್ಮ ಸ್ಪೆಷಾಲಿಟಿ ಅಂದರೆ ನಿಮ್ಮ ಹತ್ರ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು 1ನೇ ಹಂತದಲ್ಲೋ 2ನೇ ಹಂತದಲ್ಲೋ ಇವನ್ ಅಪ್ ಟು 3ನೇ ಹಂತದವರೆಗೂ ನೀ ರಿಪ್ಲೇಸ್ಮೆಂಟ್ ಏನು ಬೇಸಿಕಲಿ ಬೇಕಾಗಲ್ಲ. ಯಾಕೆ ಬೇಕಾಗಲ್ಲ ಅಂತ ಕೇಳಿದರೆ, ನಮ್ಮಲ್ಲಿರ್ತಕ್ಕಂಥ ಚಿಕಿತ್ಸೆ ಅಷ್ಟು ಪವರ್ಫುಲ್ ಆಗಿದೆ ಹಾಗೂ ಅಷ್ಟು ಸ್ಟ್ರಾಂಗ್ ಆಗಿದೆ ಸರ್. ಏನು ಅಂತ ನಾನು ಹೇಳ್ತೀನಿ ನಿಮಗೆ. ಒಂದೇನು ಅಂತ ಕೇಳಿದರೆ, ಈ ಚಿಕಿತ್ಸೆಯ ಭಾಗವಾಗಿ ಬರ್ತಕ್ಕಂಥದ್ದು ಏನೇನಿದೆ, ಈ ಮಂಡಿಯ ಚಿಕಿತ್ಸೆಯ ಅಥವಾ ಪ್ರತ್ಯೇಕವಾಗಿ ಮಂಡಿಯ ಸವಕಳಿಯ ಚಿಕಿತ್ಸೆಯ ಭಾಗವಾಗಿ ನಮ್ಮಲ್ಲಿ ಏನೇನಿದೆ, ವೈದ್ಯರ್ಸಲ್ಲಿ ಏನೇನಿದೆ ಅಂತ ಹೇಳುವಂಥದ್ದು. ಈಗ ಅದು ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ನಾನು. ಕೆಲವೊಂದಷ್ಟು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಔಷಧಿಗಳು ಸರ್. ಸ್ಪೆಸಿಫಿಕ್ ಅಂತ ಹೇಳೋದಕ್ಕಿಂತ ವಿಶೇಷವಾದಂಥ ರೀತಿಯಲ್ಲಿ ಇರ್ತಕ್ಕಂಥ ಔಷಧಿಗಳು. ಅಂದರೆ ಕೆಲವು ಏನು ಹೇಳ್ಬೋದು, ಅದಕ್ಕೆ ವರ್ಷಗಳ ನಿರಂತರ ಅನುಭವ ಹಾಗೂ ಸಂಶೋಧನೆಯ ಮುಖಾಂತರವಾಗಿ ಹಾಗೂ ಕೆಲವೊಂದಷ್ಟು ಅಸೋಸಿಯೇಟೆಡ್ ಆಗಿರ್ತಕ್ಕಂಥ ಕೆಲವು ಇದರ ಮುಖಾಂತರವಾಗಿ ಇರ್ತಕ್ಕಂಥ ಕೆಲವೊಂದು ವಿಶಿಷ್ಟವಾದಂಥ ಔಷಧಿಗಳು. ಶುದ್ಧ ಆಯುರ್ವೇದ. ಆದರೆ
ಮಂಡಿಗೋಸ್ಕರವಾಗಿ ಓಕೆ. ವಿಶೇಷವಾದಂಥ ರೀತಿಯಲ್ಲಿ ಅದನ್ನು ಡಿಸೈನ್ ಮಾಡಿರ್ತಕ್ಕಂಥ ಒಂದಷ್ಟು ಔಷಧಿಗಳು, ಜೊತೆಗೆ ಇನ್ಹೌಸ್ ಟ್ರೀಟ್ಮೆಂಟ್ಗಳು, ಅದು ಮತ್ತೆ ನಾನು ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಿಮಗೆ. ಜೊತೆಗೆ ಕೆಲವೊಂದಷ್ಟು ಜೀವನ ಶೈಲಿಯ ಬದಲಾವಣೆಗಳು, ಕೆಲವು ಸಂದರ್ಭಗಳಲ್ಲಿ ಥೆರಾಪಿಟಿಕ್ ಎಕ್ಸಸೈಸ್ ಅಥವಾ ನಮ್ಮ ಮಂಡಿಯ ಶಕ್ತಿಯನ್ನು ವೃದ್ಧಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಾಯಾಮಗಳು. ಇನ್ನು ಕೆಲವೇ ಸಂದರ್ಭಗಳಲ್ಲಿ ನೀವು ನೋಡಿರ್ಬೋದು, ಕೆಲವೊಬ್ಬರೆಲ್ಲ ಕಾಲಿಗೆಲ್ಲ ಬೆಲ್ಟ್ ಥರ ಹಾಕೊಂಡಿರೋಂಥದ್ದು, ಈ ಥರದ್ದೆಲ್ಲ ಕೆಲವೊಂದು ಹೌದು ಆ ಥರದ ಅದರ ಅವಶ್ಯಕತೆ ಇರ್ತಕ್ಕಂಥ ಕೇಸ್ಗಳು, ಏನು ಎಲ್ಲರಿಗೂ ಬೇಕು ಅಂತಲ್ಲ, ಅವಶ್ಯಕತೆ ಇರ್ತಕ್ಕಂಥ ಕೇಸ್ಗಳಲ್ಲಿ ಆ ಥರ ಬೆಲ್ಟ್ಗಳು ಅಥವಾ ಆ ಥರದ ನಾವು ಅದನ್ನು ಎಕ್ಸ್ಟರ್ನಲ್ ಏಡ್ಸ್ ಅಂತ ಕರಿತೀವಿ ಸರ್, ಅದು ಎಕ್ಸ್ಟರ್ನಲ್ ಸಪೋರ್ಟ್ಸ್ ಅಂತ ಕರಿತೀವಿ ನಾವು. ಆ ಥರ ಸಪೋರ್ಟ್ಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಈ ಥರದ ಅತ್ಯಂತ ಸಿಂಪಲ್ಲಾಗಿ ಅತ್ಯಂತ ಸರಳವಾದಂಥ ಇಷ್ಟೇ ಕಾರ್ಯಕ್ರಮಗಳನ್ನ ನಾವು ನಮಗೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಆದರೆ ಖಂಡಿತವಾಗಲೂ ಮುಂದುವರೆದಂಥ ರೀತಿಯಲ್ಲಿ ನೀವು ಅದನ್ನು ಪ್ರಿವೆಂಟ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಇನ್ನು ಅದಕ್ಕಿಂತ ಸ್ವಲ್ಪ ಮುಂದುವರೆದಂಥ ಅವಸ್ಥೆನಲ್ಲಿದೆ ಅಂತ ಆದರೆ ಹಾಸ್ಪಿಟಲೈಸೇಷನ್ ನಾವು ಅಡ್ವೈಸ್ ಮಾಡ್ತೀವಿ. ಹಾಸ್ಪಿಟಲೈಸೇಷನ್ ಅಂದರೆ ನೀವು ಬಂದು ಹಾಸ್ಪಿಟಲ್, ಉದಾಹರಣೆ 3 ವಾರಗಳ ಕಾಲ ಅಥವಾ ತುಂಬಾ ಇದಾದರೆ 4 ವಾರಗಳ ಕಾಲ ಹಾಸ್ಪಿಟಲ್ ಇರಲಿಕ್ಕೆ ಹೇಳ್ತೀವಿ. 4 ವಾರಗಳ ಕಾಲನೂ ಸಹ ಸಾಧಾರಣವಾಗಿ ನಾವು ಅಡ್ವೈಸ್ ಮಾಡಲ್ಲ. 3 ವಾರಗಳ ಕಾಲ ನೀವು ಹಾಸ್ಪಿಟಲ್ ಇದ್ದರೆ ಅದಕ್ಕೆ ಪುನಃ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು, ಅದಕ್ಕೋಸ್ಕರನೇ ಸ್ಪೆಷಲ್ಲಾಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದಷ್ಟು ಥೆರಪಿಗಳು ಅಂತಿದೆ. ಅದಕ್ಕೋಸ್ಕರ ಡಿಸೈನ್ ಮಾಡಿರ್ತಕ್ಕಂಥ ಸ್ಪೆಷಲ್ ಥೆರಪಿಗಳು ಅಂತ. ಉದಾಹರಣೆ, ಅಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಚಿಕಿತ್ಸೆ ಇದ್ದೇ ಇರುತ್ತೆ, ಜೊತೆಗೆ ಮಂಡಿಗೆ ಮಾತ್ರವಾಗಿ ಮಾಡ್ತಕ್ಕಂಥ ಕೆಲವೊಂದಷ್ಟು ಚಿಕಿತ್ಸೆಗಳು ಅದು. ಹಾಗೂ ಏನು ಸವಕಳಿಯ ತೊಂದರೆಯಿಂದ ಇದು ಮಾಡಿದಾಗ ಏನು ಗ್ಯಾಪ್ ಎಲ್ಲ ಕಮ್ಮಿ ಆಗಿರುತ್ತೆ 2 ಮೂಳೆಗಳ ಮಧ್ಯೆ, ಆ ಗ್ಯಾಪನ್ನು ಹೆಚ್ಚಿಸಕ್ಕೆ ಬೇಕಾಗಿ ಕೆಲವೊಮ್ಮೆ ನಾವು ಕಾಲಿಗೆ ತೂಕವನ್ನು ಹಾಕೋಂಥದ್ದು ಇವೇ ಮುಂತಾದ ಕೆಲವೊಂದು ಇದನ್ನು ಸಹ ಅಂದರೆ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ಅದನ್ನು ಸಹ ನಾವು ಮಾಡಿ ಓವರಾಲ್ ಏನು ಅಂತಂದರೆ ಈ ನಮ್ಮ ಈ ಒಂದು ಸೂತ್ರವನ್ನು ಫಾಲೋ ಮಾಡೋಕ್ಕೆ ಸಾಧ್ಯವಾದರೆ, ಅದೇ ನಾನು ಮತ್ತೆ ಪುನಃ ಹೇಳ್ತಾ ಇದ್ದೀನಲ್ಲ, ಔಷಧಗಳು ಅಂದರೆ ವಿಶಿಷ್ಟವಾಗಿ ಸ್ಪೆಷಲ್ ಆಗಿರ್ತಕ್ಕಂಥ ಔಷಧಿಗಳು, ಜೊತೆಗೆ ಜೀವನ ಶೈಲಿಯ ಬದಲಾವಣೆ. ಈಗ ಮನೆಗೆ ಹೋದ ನಂತರ ಈಗ 3 ಅಥವಾ 4 ವಾರ ನಿಮ್ಮಲ್ಲಿ ಇರಬೇಕು. ಮನೆಗೆ ಹೋದ ನಂತರ ಏನು ಮಾಡಬೇಕು? ಮನೆಗೆ ಹೋದ ನಂತರದಲ್ಲಿ ನಿಮ್ಮ ಹಾಸ್ಪಿಟಲ್ ಇದ್ದಾಗ ಏನು ಥೆರಪಿಗಳು ಆಗ್ತಾ ಇರ್ತವೆ ಅದು ಇರಲ್ಲ. ಅದ್ರ ನಂತರದಲ್ಲಿ ಬಾಕಿ ಇರೋದ್ರಲ್ಲ ನೀವು ಮನೆಯಲ್ಲೂ ಮುಂದುವರಿಸಲೇಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ನಾನು ಹೇಳಿದೆ, ಔಷಧಿಗಳನ್ನ ನೀವು ಮುಂದುವರಿಸ್ತಾನೆ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಜೀವನ ಪೂರ್ತಿ ತಿಂದಿಂತಲ್ಲ, ಮಿನಿಮಮ್ ಒಂದು 3 ತಿಂಗಳ ಕಾಲ ಔಷಧವನ್ನು ನಿರಂತರವಾಗಿ ಉಪಯೋಗಿಸ್ತಕ್ಕಂಥದ್ದು. ಜೊತೆಗೆ ಜೀವನ ಶೈಲಿ ಬದಲಾವಣೆಗಳು, ಕೆಲವೊಂದಷ್ಟು ಜೀವನ ಶೈಲಿ ಬದಲಾವಣೆ ಬಹಳನೇ ಮುಖ್ಯವಾಗುತ್ತೆ. ಯಾಕೆಂತಂದರೆ ಮಂಡಿ ನಿಮ್ಗೆ ಗೊತ್ತಿರ್ಬೋದು, ಭಾರವನ್ನು ತಗೊಳ್ತಕ್ಕಂಥ ಒಂದು ಜಾಯಿಂಟ್ ಅದು. ಖಂಡಿತ ಭಾರವನ್ನು ತಗೊಳ್ತಕ್ಕಂಥ ಹೌದು. ಈಗ ಉದಾಹರಣೆ, ಅದರಲ್ಲಿ ನೀವು ಮಂಡಿ ನೋವು ಇಟ್ಕೊಂಡ್ಬಿಟ್ಟೆ ನೀವು ನೆಲದ ಮೇಲೆ ಕೂತು ಎದ್ದು ಮಾಡೋಂಥದ್ದು, ಮೆಟ್ಲೆಲ್ಲ ಹತ್ತಿ ಇಳಿದು ಮಾಡೋದಂತೂ ಮಾಡ್ತಾ ಹೋದರೆ ನಿಮಗೆ ಅಲ್ಲಿ ಹೀಲ್ ಆಗಲಿಕ್ಕೆ ನೀವು ಚಾನ್ಸೇ ಕೊಡ್ತಾ ಇಲ್ಲ ಅಲ್ಲಿ, ಸರಿ ಅಲ್ವಾ? ಹಾಗಾಗಿ ಅಲ್ಲಿ ನೀವೇನು ಮಾಡಬೇಕು, ಕೆಲವೊಂದಷ್ಟು ಜೀವನ ಶೈಲಿ ಬದಲಾವಣೆ, ಔಷಧಿಗಳನ್ನು ಮುಂದುವರಿಸೋದು, ಜೀವನ ಶೈಲಿ ಬದಲಾವಣೆ, ಹಾಗೂ ಕೆಲವೊಂದಷ್ಟು ಮಾಂಸಖಂಡಗಳ ಹಾಗೂ ಲಿಗಮೆಂಟಿವ್ ಟೆಂಡನ್ಸ್ ಅಂತ ನೀವು ಮೊದಲೆಲ್ಲ ನಾವು ಚರ್ಚೆ ಮಾಡಿದ್ವಿ, ಅದನ್ನು ಸ್ಟ್ರೆಂಥನಿಂಗ್ ಮಾಡ್ತಕ್ಕಂಥ ಕೆಲವೊಂದು ಥೆರಾಪಿಟಿಕ್ ಎಕ್ಸಸೈಸ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ, ಅದನ್ನು ಮಾಡತಕ್ಕಂಥದ್ದು. ಜೊತೆಗೆ ಕೆಲವೊಂದು ನಾನು ನಿಮಗೆ ಹೇಳಿದೆ, ಕೆಲವೊಂದು ನಾವು ಅದನ್ನು ನೋಡ್ಬಿಟ್ಟು ಕೊಡ್ತೀವಿ. ಅಂದರೆ ಸಪೋರ್ಟ್ಗಳನ್ನ ಏನಾದ್ರು ಬೇಕು ಉಪಯೋಗಿಸ್ತಕ್ಕಂಥ ಇದೇನಾದ್ರು ಹೇಳಿದ್ದಿದ್ರೆ ನಾವು ಅದನ್ನು ಮನೆಗೆ ಹೋಗ್ಬಿಟ್ಟು ನಂತರದಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಯಾಕೆಂತಂದರೆ ಅದು ಹೀಲ್ ಆಗಲಿಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ. ಯಾಕೆಂತ ಕೇಳಿದರೆ ಮಂಡಿ ಮೇಲೆ ಇರ್ತಕ್ಕಂಥ ಭಾರವನ್ನು ಕಮ್ಮಿ ಮಾಡಿ ನೀವು ತಿಂದಿರ್ತಕ್ಕಂಥ ಔಷಧಿಗಳ ಪರಿಣಾಮ ಅದ್ರ ಮೇಲೆ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯವಾಗಂಥ ರೀತಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಸಪೋರ್ಟ್ಗಳೆಲ್ಲ ಇರ್ತವೆ. ಅದನ್ನೆಲ್ಲ ಮಾಡಿಕೊಂಡು ನೀವು ಮಾಡ್ತೀರಾ ಅಂತ ಆದರೆ ನಿಮಗೆ ಏನು ರಿವರ್ಸ್ ಆಗಿ ಸಿಗುತ್ತೋ ಅದು ನಿಮಗೆ ಯಾವಾಗಲೂ ಹಾಗೇನೇ ಇರುತ್ತೆ. ಈಗ ನಾನು ಕೊನೆಯದಾಗಿ ಒಂದು ವೇಳೆ ಒಂದು ಈ ಎಲ್ಲ ವಿಚಾರಗಳನ್ನು ಪಾಲಿಸಿದ್ದೆ ಆದರೆ ಒಂದು 40ರಿಂದ 45 ಆಸುಪಾಸಿನೊಬ್ಬರು ಬಂದಿರ್ತಾರೆ, ಒಂದು ಆರಂಭಿಕ ಅಥವಾ ಒಂದು ಮಧ್ಯದ ಸ್ಟೇಜಿನಲ್ಲಿ, ಅವರಿಗೆ ಒಳ್ಳೆಯ ಉಪಶಮನ. ಖಂಡಿತ ಸರ್. ಇಲ್ಲಿ ಒಂದೇ ಒಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಸರ್ ಈಗ ನೀವು 45ನೇ ವರ್ಷದಲ್ಲಿ ಬಂದು 45ನೇ ವರ್ಷದಲ್ಲಿ ನೀವು ರಿಪ್ಲೇಸ್ ಮಾಡಿಸ್ಕೊಂಡ್ರೆ ಇವತ್ತಿನ ದಿನದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಹೆಚ್ಚು ಅಂದರೆ 10 ವರ್ಷಗಳ ಕಾಲ ನಿಮಗೆ ಬಂದಾತಷ್ಟೇ. 10 ವರ್ಷದ ನಂತರ ಮತ್ತೆ ಪುನಃ ನೀವು 55 ವರ್ಷದಲ್ಲಿ ಮತ್ತೊಂದು ಸರ್ತಿ ನೀವು ಅದನ್ನು ರಿಪ್ಲೇಸ್ ಮಾಡಿಸ್ಕೋಬೇಕಾಗುತ್ತೆ. 55ರ ನಂತರದಲ್ಲಿ ಮಾಡಿಸ್ಕೊಂಡ್ರೆ ನೀವು 65ರಲ್ಲಿ ಮಾಡಿಸ್ಕೋಬೇಕು. ಓಕೆ, ನಾವೀಗ ಯೋಚನೆ ಮಾಡೋಣ, ನಾವೆಲ್ಲ 85 ವರ್ಷದಲ್ಲಿ ಬದುಕ್ತೀವಿ ಅಂತ ಆದರೆ ನೀವು 4 ಸರ್ತಿ ಮಾಡಿಸ್ಕೋಬೇಕಲ್ಲ ರಿಪ್ಲೇಸ್ಮೆಂಟನ್ನು. ಅದ್ರ ಬದಲಿಗೆ ಜೀವನ ಕ್ರಮಗಳನ್ನು, ಔಷಧಗಳನ್ನು ಹಾಗೂ ಕೆಲವು ಸಂದರ್ಭದಲ್ಲಿ ನಾವು ಹೇಳಿದಂಥ ಕೆಲವೊಂದಷ್ಟು ಇವನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೋತೀರಾ ಅಂತ ಆದರೆ ನೀವು ಅಟ್ಲೀಸ್ಟ್ 20 ವರ್ಷಗಳ ಕಾಲ ನೀವು ಅದನ್ನು ಮುಂದೆ ಹಾಕೊಂಡ್ರು ನಿಮಗೆ 2 ಸರ್ಜರಿ ಮಾಡಿಸ್ಕೊಳ್ಳೋದನ್ನ ನೀವು ಉಳಿಸ್ಕೋಬೋದಲ್ಲ. ಅಲ್ಲಿ ಸರ್ಜರಿ ಇಲ್ಲದೆ ಏನೋ ನೀ ರಿಪ್ಲೇಸ್ಮೆಂಟ್ ಇಲ್ಲದೆ ಮಂಡಿಯನ್ನು ಅದರ ಮಧ್ಯದಲ್ಲಿ ಒಂದೇ ಈಗ ನೀವು ತೀರಾ ಮುಂದುವರೆದಂಥ ಅವಸ್ಥೆಯಲ್ಲಿ ಬಂದು ನಿಮ್ಮ ಜಾಯಿಂಟ್ ಏನೇನು ಇಲ್ಲದೆ ಇರ್ತಕ್ಕಂಥ ಒಂದು ಅವಸ್ಥೆಯಲ್ಲಿ ನೀವು ಯಾವ ಆಯುರ್ವೇದ ಡಾಕ್ಟರ್ ಹತ್ರ ಅಥವಾ ಯಾವ ಇದ್ರ ಹತ್ರ ಹೋದ್ರೂ ಏನು ಯೂಸ್ ಇಲ್ಲ ಸರ್. ಅವಾಗ ರಿಪ್ಲೇಸ್ಮೆಂಟೇ ಬೇಕಾಗುತ್ತೆ. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಒಂದು ಆರಂಭಿಕ ಹಂತದಲ್ಲಿ ಬಂದಾಗ ಅದರಲ್ಲೂ ಕೂಡ ಏನೋ ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆಯವರು ನಿಮಗೆ ಪಕ್ಕಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಶಾಂತ್ ಜಾಣ ಅವರ
ನೇತೃತ್ವದ ಈ ಆಸ್ಪತ್ರೆ ಈಗಾಗಲೇ ಇಡೀ ಭಾರತದಾಚೆಗೆ ಕೂಡ ಜಗದಗಲ ಖ್ಯಾತಿ ಪಡೆದಿರುವಂಥದ್ದು ಶುದ್ಧ ಆಯುರ್ವೇದದ ಕಾರಣಕ್ಕಾಗಿ. ಸೊ ಹಾಗಾಗಿ ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಡಾಕ್ಟರ್ ರಾಮಚಂದ್ರ ಕುಪ್ಪಾರಿ ಅವರಿಗೆ, ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ. ಸರ್, ಪ್ರೀತಿಯ ನಮಸ್ಕಾರಗಳು ಮತ್ತೊಮ್ಮೆ. ಧನ್ಯವಾದ. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದು ನಮ್ಮೊಂದಿಗೆ ವೈದ್ಯರ್ಸ್ ಮಾತುಕತೆ. ವೈದ್ಯರ್ಸ್ ಆಸ್ಪತ್ರೆ ಪುತ್ತೂರು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಪರ್ಟಿಕ್ಯುಲರ್ ವಿಚಾರವನ್ನು ಏನು ಮಂಡಿಯ ಸವಕಳಿಯ ವಿಚಾರ ನಿಮಗಲ್ಲದಿದ್ದರೂ ನಿಮಗೆ ಗೊತ್ತಿರುವವರಿಗಾದರೂ ಕೂಡ ತಪ್ಪು ದಾರಿಯಲ್ಲಿ ಅಥವಾ ಅವರು ರಾಂಗ್ ಇನ್ಫಾರ್ಮೇಷನಿಂದ ಎಡವುವುದು ಬೇಡ ಅಂತ ನಿಮಗೆ ಕಾಳಜಿ ಇದ್ದಿದ್ದರೆ ನೀವು ಒಂದು ಬಾರಿ ಅವರನ್ನು ವೈದ್ಯರ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿ. ಥ್ಯಾಂಕ್ ಯು.